ಶನಿವಾರ ಮಂಗಳೂರಿನ ನಾಗೂರಿಯಲ್ಲಿ ಆಯೋಜಿಸಲಾದ ರಸ್ತೆ ಸುರಕ್ಷತೆ ಜಾಗೃತಿ ಕಾರ್ಯಕ್ರಮದಲ್ಲಿ ದಂಡ ಹಾಕಿದ್ರೂ ಬುದ್ಧಿಮಾತು ಹೇಳಿದ್ರೂ ಎಚ್ಚೆತ್ತುಕೊಳ್ಳದ ದ್ವಿಚಕ್ರ ವಾಹನ ಸವಾರರಲ್ಲಿ ಜಾಗೃತಿ ಮೂಡಿಸಲು ಕಪಿತಾನಿಯೋ ಶಾಲೆ ಮತ್ತು ಮಂಗಳೂರು ದಕ್ಷಿಣ ಸಂಚಾರ ಠಾಣೆಯ ಆಶ್ರಯದಲ್ಲಿ ವಿಶಿಷ್ಟ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಳ್ಳಲಾಯಿತು. ಕಾನ್ಸ್ಟೇಬಲ್ ವೇಣುಗೋಪಾಲ್ ಯಮಧರ್ಮರಾಯ ವೇಷ ತೊಟ್ಟು ವಾಹನ ಸವಾರರಿಗೆ ರಸ್ತೆ ನಿಯಮ ಪಾಲಿಸುವಂತೆ ಎಚ್ಚರಿಕೆ ನೀಡಿದರು. ಯಮಧರ್ಮರಾಯನನ್ನ ನೋಡಿ ಹೆಲ್ಮೆಟ್ ಧರಿಸದವರು, ಸೀಟ್ ಬೆಲ್ಟ್ ತೊಡದವರು ತಪ್ಪಿಸಿಕೊಳ್ಳಲು ಯತ್ನಿಸಿದರು. ಆದರೆ ಯಮ ವೇಷಧಾರಿ ಅವರನ್ನ ಬೆನ್ನಟ್ಟಿ ಕಿವಿ ಮಾತು ಹೇಳಿದರು. ಮಕ್ಕಳು ಜೋರಾಗಿ ಹೆಲ್ಮೆಟ್ ಧರಿಸಿ, ಸೀಟ್ ಬೆಲ್ಟ್ ಹಾಕಿ, ಸಂಚಾರ ನಿಯಮ ಪಾಲಿಸಿ ಎಂದು ಘೋಷಣೆ ಕೂಗಿದರು. ನಿಯಮ ಪಾಲಿಸದವರಿಗೆ ಕಪಿತಾನಿಯೋ ಶಾಲೆ ಮಕ್ಕಳು ಗುಲಾಬಿ ನೀಡಿ ಕಡ್ಡಾಯವಾಗಿ ರಸ್ತೆ ನಿಯಮ ಪಾಲಿಸಿ ಎಂದು ಮನವಿ ಮಾಡಿದರು.